ದ ಲಾರ್ಡ್. ಯೇಸುವೆ ಸ್ತೋತ್ರ. ಆತ್ಮೀಯರೇ, ನನ್ನ ಜೊತೆಗಿದ್ದಾರೆ ನನ್ನ ಮಿತ್ರ ಜೋಸೆಫ್ ಕ್ರಾಸ್ತ, ಡಾನ್ ಬಾಸ್ಕೋ ದೇವಾಲಯ ಪಾವೂರಿನ ಧರ್ಮ ಕೇಂದ್ರಕ್ಕೆ ಸೇರಿದವರು. ಈ ವ್ಯಕ್ತಿ ಪ್ರಭು ಯೇಸುವಿನಲ್ಲಿ ಒಂದು ಶಕ್ತಿಯಾಗಿದ್ದಾರೆ ಹಾಗೂ ಅನೇಕರ ಬಾಳಿಗೆ ಪ್ರಭು ಯೇಸುವಿನ ಮುಕ್ತಿಯನ್ನು ನೀಡುತ್ತಾ ಇದ್ದಾರೆ. ನಿರ್ಗತಿಕರ, ಬಡಬಗ್ಗರ, ದೀನದಲಿತರ, ವಿಶೇಷವಾಗಿ ರಸ್ತೆಯಲ್ಲಿ ಬಿದ್ದಿರುವ ಆ ನಿರಾಶ್ರಿತರ, ಆ ಬಡವರ ಕಣ್ಣೀರನ್ನು ಒರೆಸುವ ವಿಶೇಷ ಕಾರ್ಯ ದೇವರು ಅವರಿಗೆ ನೀಡಿದ್ದಾರೆ. ಅದನ್ನು ಅವರು ಯೇಸು ಸ್ಪರ್ಶ ಅನುಭವದಿಂದ ಸ್ವೀಕರಿಸಿದ್ದಾರೆ. ಸಾವಿರಾರು ಮಂದಿಗೆ ಅವರು ಭೋಜನವನ್ನು ನೀಡುತ್ತಿದ್ದಾರೆ. ಹೇಗೆ ಅವರಿಗೆ ಯೇಸು ಸ್ಪರ್ಶವಾಯಿತು? ಹೇಗೆ ಒಂದು ಸಾಮಾನ್ಯ ಮನುಷ್ಯನಾಗಿದ್ದ ಈ ವ್ಯಕ್ತಿ ಯೇಸುವಿನ ಪ್ರೀತಿಯಿಂದ ಭರಿತರಾದರು? ಸುವಾರ್ತೆ, ಯೇಸುವಿನ ಶುಭ ಸಂದೇಶಕ್ಕೆ ಹೇಗೆ ಸಾಕ್ಷಿಯಾಗುತ್ತಾ ಬಾಳುತ್ತಾರೆ ಎಂಬುದನ್ನು ಜೋಸೆಫ್ ಕ್ರಾಸ್ತ ಅವರಿಗೆ ಆದ ಕ್ರಿಸ್ತಾನುಭವವನ್ನು ಅವರ ಬಾಯಿಂದಲೇ ನಾವು ಆಲಿಸೋಣ. ಬಹಳ ಚಿಕ್ಕಂದಿನಿಂದಲೇ ಮದ್ಯಪಾನಿಯಾಗಿ ಬೆಳೆಯುತ್ತಾ ಬರುತ್ತಿರುವಾಗ ವಿವಿಧ ದುರಾಭ್ಯಾಸಗಳಿಗೆ ಒಳಗಾಗಿ ಬೇರೆ ಬೇರೆ ರೀತಿಯಲ್ಲಿ ಗಲಾಟೆಗಳು, ಅದೇ ರೀತಿಯಲ್ಲಿ ಡ್ರಗ್ಸ್ ಮಾಫಿಯಾಕ್ಕೆ ಸಿಕ್ಕಿಕೊಂಡು ಕೆಟ್ಟದಾದ ಜೀವನವನ್ನು ನಡೆಸುತ್ತಿರುವಾಗ ಒಂದು ದಿನ ನಾನು ನನ್ನ ಆಟೋ ರಿಕ್ಷಾವನ್ನು ಓಡಿಸ್ತಿರುವಾಗ ಮೀನಿನ ಮಾರ್ಕೆಟಿನಲ್ಲಿ ಒಬ್ಬರು ಮಾನಸಿಕವಾದ ಅಸ್ವಸ್ಥ ಸಹೋದರಿ ಮೀನಿನ ನೀರನ್ನು ಕುಡಿಯುತ್ತಿರುವ ದೃಶ್ಯವನ್ನು ನಾನು ನೋಡಿದೆ. ಆ ನೋಡಿದ ಕೂಡಲೇ ನನಗೆ ನನ್ನ ಅಂತರಾಳದಲ್ಲಿ ಒಂದು ದೇವರ ಸ್ವರವು ಕೇಳಿತು. ಅದಾಗಿತ್ತು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ. ನಾನು ಹಸಿದಿದ್ದೆ, ನನಗೆ ಆಹಾರವನ್ನು ಕೊಟ್ಟಿಯಾ, ನಾನು ಬಾಯಾರಿದ್ದೆ, ನನಗೆ ನೀರನ್ನು ಕೊಟ್ಟಿಯಾ ಎಂಬುದಾಗಿ ಒಂದು ವಾಕ್ಯ. ನಾನು ಹಿಂದು ಮುಂದೆ ನೋಡದೆ ಆ ಸಹೋದರಿಗೆ ಹತ್ತಿರದಲ್ಲೇ ಇದ್ದಂತಹ ಒಂದು ಹೋಟೆಲಿನಿಂದ ಒಳ್ಳೆಯ ಆಹಾರವನ್ನು ತಂದು ಅವರಿಗೆ ಕೊಟ್ಟೆ. ಆ ಆಹಾರವನ್ನು ಅವರು ಸ್ವೀಕರಿಸಿ ಅದನ್ನು ಅವರು ಬಿಚ್ಚಿ ಊಟ ಮಾಡುತ್ತಿರುವಾಗ ಅವರ ಮುಖದಲ್ಲಿ ಕಂಡಂತಹ ಆ ಮುಗುಳ್ನಗು ಇವತ್ತಿಗೂ ನನ್ನ ಕಣ್ಣ ಮುಂದೆ ಇದೆ. ಅಲ್ಲಿಂದ ನಾನು ಆಲೋಚನೆ ಮಾಡಿದೆ, ನಾನು ಇಷ್ಟು ವರ್ಷ ದೇವರಿಗಾಗಿ ಏನು ಮಾಡಿದೆ? ನನಗಾಗಿ, ಪರರಿಗಾಗಿ, ಕುಡಿತಕ್ಕೊಳಗಾಗಿ, ಹಣಕ್ಕಾಗಿ ವಿವಿಧ ದಾರಿಗಳನ್ನು ನೋಡಿದೆ. ಆದರೆ ಇವತ್ತಿನಿಂದ ನಾನು ಏನಾದರೂ ಮಾಡಬೇಕು, ನನ್ನ ಯೇಸುವಿಗಾಗಿ ಏನಾದರೂ ಮಾಡಬೇಕೆಂಬ ಆಲೋಚನೆಯಿಂದ ನಾನು ಮಧ್ಯಾಹ್ನ 100 ರೂಪಾಯಿಯ ಊಟವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆ ಊಟವನ್ನು ತ್ಯಜಿಸಿ ಈ ಮಕ್ಕಳಿಗಾಗಿ ಮಧ್ಯಾಹ್ನದ ಹೊತ್ತು 5 ಊಟವನ್ನು ಹೋಟೆಲಿನಿಂದ ಖರೀದಿಸಿ ನಾನು 12 ಗಂಟೆಗೆ ಸರಿಯಾಗಿ ನನ್ನ ಆಟೋ ರಿಕ್ಷಾದಲ್ಲಿ ಮುಂದುಗಡೆ ಈ ಆಹಾರವನ್ನು ಇಟ್ಟು ನಾನು ಬಾಡಿಗೆಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲ ಕಸದ ತೊಟ್ಟಿಯಲ್ಲಿ ಈ ಆಹಾರವನ್ನು ಹೆಕ್ಕಿ ತಿನ್ನುತ್ತಾರೋ ಅಂತಹ ಸಹೋದರ ಸಹೋದರರಿಗೆ ಈ ಆಹಾರವನ್ನು ಕೊಡುತ್ತಾ ಯೇಸುವಿನ ನಾಮದಲ್ಲಿ ಊಟವನ್ನು ಮಾಡಿ ಎಂಬುದಾಗಿ ನಾನು ಕೊಡ್ತಾ ಇದ್ದೆ. ಇದು ಕೊಡುತ್ತಿರುವಾಗ ಹಲವಾರು ಜನ ಮಾರ್ಗದ ಬದಿಯಲ್ಲಿ ಅನಾಥರಾಗಿ ಚಿಕುನ್ಗುನ್ಯದಂತಹ ರೋಗಗಳಿಗೆ ಒಳಗಾಗಿ ಅವರಿಗೆ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗದಂತಹ ಸ್ಥಿತಿಯಲ್ಲಿ ಇರುವಾಗ ಅವರ ಹತ್ರ ಮಾತನಾಡುವಾಗ ಅವರು ದಾವಣಗೆರೆ, ಚಿಕ್ಕಮಗಳೂರು, ರಾಯಚೂರು ಭಾಗದಿಂದ ಕೆಲಸಕ್ಕೆ ಬಂದವರಾಗಿದ್ದರು. ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ನಾನು ಅವರನ್ನು ದಾಖಲು ಮಾಡಿಸಿ ಅವರ ಜೊತೆಯಲ್ಲಿ ಅವರ ಶುಶ್ರೂಷಕರಾಗಿ ಅವರ ಸೇವೆಯನ್ನು ಮಾಡುತ್ತಾ ಸೌಖ್ಯ ಹೊಂದಿದ ನಂತರ ಅವರನ್ನು ಊರಿಗೆ ತಲುಪಿಸುವಂತಹ ಕೆಲಸ, ಯಾರಿಗೂ ಮನೆ ಇಲ್ಲ ಅಂತಹ ರೋಗಿಗಳಿಗೆ ವಿವಿಧ ಮಂಗಳೂರಿನಲ್ಲಿರುವಂತಹ ಮದರ್ ತೆರೆಸಾ ಹೋಮ್, ವೈಟ್ ಹೌಸ್ನಂತಹ ಸಂಸ್ಥೆಗಳಿಗೆ ಸೇರಿಸುವಂತಹ ಕೆಲಸವನ್ನು, ಆ ಸೇವೆಯನ್ನು ನಾನು ಮಾಡ್ತಾ ಇದ್ದೆ. ಹೀಗೆ ದಿನಗಳು ಉರುಳಿದವು, ಆಶ್ರಮಗಳೆಲ್ಲ ಭರ್ತಿ ಆಗ್ತಾ ಬಂತು. ಆಗ ದೇವರಲ್ಲಿ ನಾನು ಪ್ರಾರ್ಥಿಸಿದೆ, ದೇವರೇ ನನಗೊಂದು ಇವರನ್ನು ಸ್ವಚ್ಛ ಮಾಡಲು ಒಂದು ಬಾಡಿಗೆ ಮನೆ ಕೊಡಿ ಎಂಬುದಾಗಿ. ಆಗ ದೇವರು ಆ ಪ್ರಾರ್ಥನೆಯ ಫಲವಾಗಿ ನನ್ನ ತಂದೆಯವರ ಆಸ್ತಿಯು ಪಾಲಾದ ಹಣದಲ್ಲಿ ಸಿಕ್ಕಿದಂಥ 14 ಲಕ್ಷ ರೂಪಾಯಿಯಲ್ಲಿ ತಲಪಾಡಿಯ ಹತ್ತಿರ 21 ಸೆನ್ಸ್ ಸ್ಥಳದಲ್ಲಿ ಒಂದು 3 ಬೆಡ್ರೂಮಿನ ಮನೆಯನ್ನು ಖರೀದಿಸುವಂತಹ
ಒಂದು ಕೃಪೆಯನ್ನು ದೇವರು ನನಗೆ ದಯಪಾಲಿಸಿದರು. ನಾನು ಈ ಮನೆಯನ್ನು ತಗೊಂಡಂತಹ ಸಂದರ್ಭದಲ್ಲಿ ಹೇಗೆ ಇದನ್ನು ಆರಂಭಿಸುವುದು ಎಂಬುದಾಗಿ ಗೊತ್ತಿರಲಿಲ್ಲ. ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ ಈ ಮನೆ ತೆಗೆದುಕೊಂಡ 5ನೇ ದಿವಸ 2009 ಆಗಸ್ಟ್ 26ನೇ ತಾರೀಕಿನಂದು ಮದರ್ ತೆರೆಸರವರ ಪುನೀತೆ ಮದರ್ ತೆರೆಸಮ್ಮನವರ ಜನ್ಮದಿನವಾಗಿತ್ತು. ಆ ದಿವಸ ನಾನು ಮಾರ್ಗದಲ್ಲಿ ಊಟ ಹಂಚುತ್ತಿರುವಂಥ ಸಂದರ್ಭದಲ್ಲಿ 2 ಸಹೋದರರು ನನಗೆ ಸಿಕ್ಕಿದರು. ಈ 2 ಸಹೋದರರಲ್ಲಿ ಕೇಳಿದೆ, ನಿಮಗೆ ಮನೆ ಇದೆಯಾ? ಇಲ್ಲ, ನಾನೊಂದು ಮನೆ ಮಾಡಿದ್ದೇನೆ, ನೀವು ಬರ್ತೀರಾ ಎಂಬುದಾಗಿ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡರು. ನಂತರ ಅವರನ್ನು ಸ್ನೇಹಾಲಯಕ್ಕೆ ಕರೆದು ತಂದು ಅವರನ್ನು ಶುಚಿಗೊಳಿಸಿ ಅವರ ಕೂದಲುಗಳನ್ನು ಗಡ್ಡವನ್ನು ತೆಗೆದು ಸ್ನಾನ ಮಾಡಿಸಿ ದೇವರಿಗೆ ಸಮರ್ಪಿಸಿ ಆ ದಿವಸ ಸ್ನೇಹಾಲಯ ಎಂಬ ಒಂದು ಮನೆಯನ್ನು ಆರಂಭಿಸಿದೆ. ಈಗ ಈ ಸ್ನೇಹಾಲಯದಲ್ಲಿ ಪ್ರಸ್ತುತ 150 ಜನ ಭಾರತದ ಎಲ್ಲ ಕಡೆಯ ಎಲ್ಲ ರಾಜ್ಯದವರು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಕ್ರಿಸ್ತನೆಂಬ ಭೇದ ಭಾವವಿಲ್ಲದೆ ಯೇಸುವಿನ ಮಕ್ಕಳಾಗಿ 150ರಷ್ಟು ಜನ ಜೀವಿಸ್ತಿರುವಾಗ 79ರಷ್ಟು ಜನ ತಮ್ಮ ವಿಳಾಸವನ್ನು ಪತ್ತೆ ಹಚ್ಚಿ ಅವರನ್ನು ಮನೆಗೆ ಸೇರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇದು ಮಾತ್ರವಲ್ಲದೆ ಕಳೆದ 2 ವರ್ಷಗಳಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳ ಪರಿಚಾರಕರಿಗೆ ಪ್ರತಿನಿತ್ಯ 700 ಊಟವನ್ನು ಪ್ರತಿ ದಿವಸ ಮಧ್ಯಾಹ್ನ ಉಚಿತವಾಗಿ ಇದನ್ನು ವಿತರಿಸಲಾಗುತ್ತದೆ. ಮಾತ್ರವಲ್ಲ, ಕಾಸರಗೋಡು ಸರಕಾರಿ ಆಸ್ಪತ್ರೆಯಲ್ಲಿ ಪ್ರತಿದಿನ 200 ಜನರಷ್ಟು ಈ ರೋಗಿಗಳ ಪರಿಚಾರಕರಿಗೆ ಊಟವನ್ನು ಹಂಚುವಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ. ಇದೆಲ್ಲ ಯೇಸುವಿನ ಕೃಪೆಯಿಂದ ನಡೆಯುವಂಥದ್ದು. ಇದು ನನ್ನ ಬಲವೋ ನನ್ನ ಯೋಗ್ಯತೆಯೋ ಅಲ್ಲ. ಈ ಪಾಪಿಯಾದ ನನ್ನನ್ನು ಈ ಸೇವೆಗಾಗಿ ದೇವರು ಆರಿಸಿದ್ದಾರೆ. ಆದ ಕಾರಣ ಇದರೆಲ್ಲ ರೀತಿಯ ಕ್ರೆಡಿಟ್ ಸಲ್ಲಬೇಕಾದದ್ದು ನಮ್ಮ ಸರ್ವಶಕ್ತರಾದ ದೇವರಿಗೂ ಅವರ ಪುತ್ರರಾದ ಯೇಸುವಿಗೂ ಆಗಿದೆ. ಮುಂದಿನ ದಿವಸಗಳಲ್ಲಿ ಈ ಸೇವೆಯನ್ನು ಇನ್ನೂ ವಿಸ್ತರಿಸಲು ದೇವರಲ್ಲಿ ಪ್ರಾರ್ಥಿಸಿದಾಗ ಮಹಿಳೆಯರಿಗಾಗಿ 150 ಜನರ ಒಂದು ಉತ್ತಮವಾದ ಕಟ್ಟಡದ ಕೆಲಸ ಆರಂಭಿಸಿದ್ದೇನೆ. ಈ ಕೆಲಸಕ್ಕೂ ಕೂಡ ದೇವರ ಕೃಪೆಯನ್ನು ನಾನು ಬೇಡ್ತಾ ಇದ್ದೇನೆ. ನಿಮ್ಮ ಕೂಡ ಪ್ರಾರ್ಥನೆಯಲ್ಲಿ ಈ ಪಾಪಿಯಾದ ನನ್ನನ್ನು ನೆನಪಿಸಿಕೊಳ್ಳಿರಿ. ಈ ಸೇವೆ ಮಾಡುವಾಗ ನನಗೆ ಮಾರ್ಗದರ್ಶನವಾಗಿ ಫಾದರ್ ಫ್ರಾಂಕ್ಲಿನ್, ಬ್ರದರ್ ಟಿ ಕೆ ಜಾರ್ಜ್ ಇವರ ದೇವರ ವಾಕ್ಯಗಳು ನನಗೆ ಇನ್ನೂ ಉತ್ತೇಜಿತವಾಗಿ ಯಾವಾಗಲೂ ಬೀಳದಂತೆ, ಪಾಪಕ್ಕೆ ಬೀಳದಂತೆ, ಲೋಕದ ಆಸೆಗಳಿಗೆ ಬೀಳದಂತೆ ಅವರು ಕೊಡುವಂಥ ಸುವಾರ್ತೆಯ ಮುಖಾಂತರ ಈ ಸೇವೆಯನ್ನು ಮಾಡಲು ದೇವರು ನನಗೆ ಕೃಪೆ ಕೊಡ್ತಾ ಇದ್ದಾರೆ. ನನಗೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ ಹೇಳುತ್ತಾ ನನ್ನ ಈ ಸಾಕ್ಷಿಯನ್ನು ಕೊನೆಗೊಳಿಸ್ತೇನೆ. ದೇವರು ಒಳ್ಳೆಯದನ್ನೇ ಮಾಡಲಿ. ಯೇಸುವಿನಿಂದೆ ನಾನು ನಡುವೆ ತಿರುಗಿ ನೋಡಲಾರೆ, ಮರಳಿ ಹೋಗಲಾರೆ. ಯೇಸುವಿನಿಂದೆ ನಾನು ನಡುವೆ ತಿರುಗಿ ನೋಡಲಾರೆ, ಮರಳಿ ಹೋಗಲಾರೆ. ಶಿಲುಬೆಯ ಹೊರತ ಸಾಗುವೆ ಹಿಂದೆ, ಶಿಲುಬೆಯ ಹೊರತ ಸಾಗುವೆ ಹಿಂದೆ. ಕಷ್ಟ ಬಂದರು ನಷ್ಟ ಬಂದರು ಹೆದರಿ ಓಡಲಾರೆ, ಕಷ್ಟ ಬಂದರು ನಷ್ಟ ಬಂದರು ಹೆದರಿ ಓಡಲಾರೆ. ಯೇಸುವಿನಿಂದೆ ನಾನು ನಡುವೆ ತಿರುಗಿ ನೋಡಲಾರೆ, ಮರಳಿ ಹೋಗಲಾರೆ. ರೋಗವೇ ಬಂದರು ವೇದನೆಯಾದರೂ ಸೋತು ಹೋಗಲಾರೆ,
ಮರಳಿ ನೋಡಲಾರೆ. ರೋಗವೇ ಬಂದರು ವೇದನೆಯಾದರು ಸೋತು ಹೋಗಲಾರೆ, ಸೋತು ಮರಳಿ ನೋಡಲಾರೆ. ಮರಣವೇ ಬಂದು ಎದುರು ನಿಂತರು, ಮರಣವೇ ಬಂದು ಎದುರು ನಿಂತರು. ಹೆದರದೆ ನಾನು ಎದುರಿಸಿ ನಿಂತು ರಕ್ತ ಸಾಕ್ಷಿಯಾಗುವೆ. ಹೆದರದೆ ನಾನು ಎದುರಿಸಿ ನಿಂತು ರಕ್ತ ಸಾಕ್ಷಿಯಾಗುವೆ. ಯೇಸುವಿನಿಂದೆ ನಾನು ನಡುವೆ ತಿರುಗಿ ನೋಡಲಾರೆ, ಮರಳಿ ಹೋಗಲಾರೆ. ಪಾಪದ ಸೆಳೆತಕ್ಕೆ ಮೋಹದ ಬಲೆಗೆ ಸಿಲುಕಿಕೊಳ್ಳಲಾರೆ, ಯೇಸು ಪ್ರೇಮ ತೊರೆಯಲಾರೆ. ಪಾಪದ ಸೆಳೆತಕ್ಕೆ ಮೋಹದ ಬಲೆಗೆ ಸಿಲುಕಿಕೊಳ್ಳಲಾರೆ, ಯೇಸು ಪ್ರೇಮ ತೊರೆಯಲಾರೆ. ಹಗೆತನ ತೊರೆದು ದ್ವೇಷವ ಬಿಟ್ಟು, ಹಗೆತನ ತೊರೆದು ದ್ವೇಷವ ಬಿಟ್ಟು, ತಾಳ್ಮೆಯಿಂದಲೂ ಪ್ರೇಮದಿಂದಲೂ ಸತ್ಯವಚನ ಸಾರುವೆ. ತಾಳ್ಮೆಯಿಂದಲೂ ಪ್ರೇಮದಿಂದಲೂ ಸತ್ಯವಚನ ಸಾರುವೆ. ಯೇಸುವಿನಿಂದೆ ನಾನು ನಡುವೆ ತಿರುಗಿ ನೋಡಲಾರೆ, ಮರಳಿ ಹೋಗಲಾರೆ. ಯೇಸುವಿನಿಂದೆ ನಾನು ನಡುವೆ ತಿರುಗಿ ನೋಡಲಾರೆ, ಮರಳಿ ಹೋಗಲಾರೆ. ಶಿಲುಬೆಯ ಹೊರತ ಸಾಗುವೆ ಹಿಂದೆ, ಶಿಲುಬೆಯ ಹೊರತ ಸಾಗುವೆ ಹಿಂದೆ. ಕಷ್ಟ ಬಂದರು ನಷ್ಟ ಬಂದರು ಹೆದರಿ ಓಡಲಾರೆ. ಕಷ್ಟ ಬಂದರು ನಷ್ಟ ಬಂದರು ಹೆದರಿ ಓಡಲಾರೆ. ಯೇಸುವಿನಿಂದೆ ನಾನು ನಡುವೆ ತಿರುಗಿ ನೋಡಲಾರೆ, ಮರಳಿ ಹೋಗಲಾರೆ.